ಕುಕ್ಕೆ ಸುಬ್ರಹ್ಮಣ್ಯ ದೇಗುಲದಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಜನರಿಗೆ ನಿರ್ಬಂಧ ಹೇರಲಾಗುವುದಿಲ್ಲ. ಜನರೇ ತಮ್ಮ ಸುರಕ್ಷತೆಗೆ ಆದ್ಯತೆ ನೀಡಬೇಕು ಎಂದು ಬಂದರು ಮೀನುಗಾರಿಕೆ ಮತ್ತು ಒಳನಾಡು ಜಲಸಾರಿಗೆ ಸಚಿವ ಎಸ್ ಅಂಗಾರ ಹೇಳಿದ್ದಾರೆ. ಕಡಬದಲ್ಲಿ ಕಾಮಗಾರಿಯೊಂದರ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಕುಕ್ಕೆ ಸುಬ್ರಹ್ಮಣ್ಯ ದೇಗುಲದಲ್ಲಿ ಸದ್ಯ ಜನರಿಗೆ ನಿರ್ಬಂಧ ಹೇರಲಾಗುವುದಿಲ್ಲ. ದೇಗುಲದಿಂದ ನೀಡುವ ಕೋವಿಡ್ ನಿಯಮಗಳನ್ನು ಎಲ್ಲರೂ ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಇದಕ್ಕೆ ಜನರು ಕೂಡ ಸಹಕರಿಸಬೇಕಾಗುತ್ತದೆ. ಪರಿಸ್ಥಿತಿ ಕೈಮೀರಿದ್ರೆ ಸರ್ಕಾರವನ್ನು ದೂರುವ ಪರಿಸ್ಥಿತಿ ಬರುತ್ತದೆ. ಆದ್ದರಿಂದ ಕೋವಿಡ್ ನಿಯಮಾವಳಿಗಳನ್ನು ಸರಿಯಾಗಿ ಪಾಲಿಸುವಂತೆ ಸಚಿವರು ಮನವಿ ಮಾಡಿದ್ದಾರೆ. ಈ ಸಂದರ್ಭ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇವತ್ತು ಜನಗಳಲ್ಲಿ ಕೂಡ ನಮ್ಮ ಒಂದು ಕಲಾಕಲಿಯ ವಿನಂತಿ ಇಷ್ಟೇ. ಇವತ್ತು ಸಾಮಾನ್ಯವಾಗಿ ಸರ್ಕಾರ ನಿರ್ಬಂಧವನ್ನು ಹಾಕಬೇಕು ಅನ್ನತಕ್ಕಂಥದ್ದು ಕೂಡ ತುಂಬ ಕಡೆಯಿಂದ ಒತ್ತಡಗಳು ಬರ್ತಾ ಇದೆ. ಅದಕ್ಕಾಗಿ ಕೊರೋನಾವನ್ನು ನಾವೆಲ್ಲರೂ ಕೂಡ ಏನು ಕಾನೂನು ಇದೆ, ಕಾನೂನಿಂದಲೂ ನಾವು ಮುಂದೆ ಹೋಗಿ ನಾವೇ ಅದನ್ನು ಸ್ವತಃ ತಿಳ್ಕೊಂಡು ನಾವು ಆ ರೀತಿಯ ಒಂದು ಜಾಗೃತಿಯನ್ನು ವಹಿಸಿದರೆ ಯಾವುದೇ ರೀತಿಯ ನಿರ್ಬಂಧವನ್ನು ಸರ್ಕಾರ ಹಾಕುವಂಥ ಒಂದು ಸಂದರ್ಭ ಇಲ್ಲ. ಅದಕ್ಕಾಗಿ ಸಾರ್ವಜನಿಕರು ಕೂಡ ಆ ರೀತಿಯ ಒಂದು ಸಹಕಾರವನ್ನು ಕೊಡಬೇಕು. ಇಲ್ಲಾಂದರೆ ಸರ್ಕಾರವನ್ನು ದೂರುವಂಥ ಸ್ಥಿತಿ ನಿರ್ಮಾಣ ಆಗ್ತದೆ. ಸರ್ಕಾರಕ್ಕೆ ಕೂಡ ಜನಗಳ ಒಂದು ರಕ್ಷಣೆಯನ್ನು ಮಾಡುವಂಥದ್ದು, ಆರೋಗ್ಯವನ್ನು ಕಾಪಾಡುವಂಥದ್ದು ಮತ್ತು ಜೀವವನ್ನು ಉಳಿಸುವಂಥ ಒಂದು ಹೊಣೆಗಾರಿಕೆ ಕೂಡ ಸರ್ಕಾರ ಇರುವ ಸಮಯದಲ್ಲಿ ಆ ರೀತಿಯ ಒಂದು ನಿರ್ಬಂಧವನ್ನು ಹಾಕದ ರೀತಿಯಲ್ಲಿ ಇವತ್ತು ಜನಗಳು ಕೂಡ ಆ ರೀತಿಯ ಒಂದು ಸಹಕಾರವನ್ನು ಕೊಡಬೇಕು ಅನ್ನತಕ್ಕಂಥ ಒಂದು ವಿನಂತಿಯನ್ನು ನಾನು ಸಾರ್ವಜನಿಕರಲ್ಲಿ ಕೂಡ ಈ ಒಂದು ಸಂದರ್ಭದಲ್ಲಿ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲ, ಆ ರೀತಿಯಲ್ಲಿ ಏನಿಲ್ಲ, ಜನಗಳು ಆ ರೀತಿಯಲ್ಲಿ ಈಗ ನಡ್ಕೊಂಡಿದ್ದಾರೆ. ಹಾಗಿದೆ ಕಡೆ ನಿರ್ಬಂಧ ಹಾಕುವಂಥ ಪ್ರಶ್ನೆ ಬರುವುದಿಲ್ಲ.